ಬಾಲಬಂಟ ಹನುಮಂತ ಸಂಜೀವಿನಿ ಪರ್ವತವನ್ನ ಹೊತ್ತೊಯ್ದಾಗ ಒಂದು ಸಣ್ಣ ಭಾಗ ಬಿದ್ದ ಪುಣ್ಯದ ತಾಣ ಇಂದು ಹನುಮಗಿರಿಯಾಗಿ ಭಕ್ತ ಜನರನ್ನ ಸಲಹುವ ಪುಣ್ಯದ ಕ್ಷೇತ್ರವಾಗಿ ಬೆಳಗುತ್ತಿದೆ. ಪಂಚಮುಖಿ ಏಕ ವಿಗ್ರಹವಿರುವ ಸಾನ್ನಿಧ್ಯ, ಶ್ರೀರಾಮಚಂದ್ರನ ಭವ್ಯವಾದ ಏಕಶಿಲೆಯ ಪ್ರತಿಮೆ, ಭಾರತ ದೇಶದಲ್ಲೇ ಭಾರತ ಮಾತೆಯ ಮಂದಿರವಿರುವ ಏಕಮಾತ್ರ ಕ್ಷೇತ್ರ. ಇದುವೇ ಶ್ರೀ ಕ್ಷೇತ್ರ ಹನುಮಗಿರಿ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ದೇವಾಲಯ. ಹತ್ತೂರ ಭಕ್ತರ ಮನದ ಅರಿಕೆಯನ್ನ ಅರಿತು ನೆರವೇರಿಸುವ ಆಂಜನೇಯನ ಸನ್ನಿಧಿ ಇದೀಗ ಆಗಮ ಶಾಸ್ತ್ರೋಕ್ತವಾಗಿ ಬ್ರಹ್ಮ ಕಲಶೋತ್ಸವಕ್ಕೆ ಸಜ್ಜಾಗಿದೆ. ಶ್ರೀ ಕ್ಷೇತ್ರ ಹನುಮಗಿರಿಯ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ದೇವರ ಬ್ರಹ್ಮ ಕಲಶೋತ್ಸವ 2026ರ ಏಪ್ರಿಲ್ 9ರಿಂದ ಏಪ್ರಿಲ್ 12ರವರೆಗೆ ನಡೆಯಲಿದೆ. ಬ್ರಹ್ಮ ಕಲಶೋತ್ಸವದ ಪೂರ್ವಭಾವಿಯಾಗಿ ಅಕ್ಟೋಬರ್ 26ರಂದು ಸಮಾಲೋಚನಾ ಸಭೆ ಹಾಗೂ ವಿವಿಧ ಸಮಿತಿ ರಚನೆಯೂ ನಡೆದಿದೆ. 10 ಧಾರ್ಮಿಕ ವಿಶೇಷತೆಗಳೊಂದಿಗೆ ಶ್ರೀ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವ ನಡೆಯಲಿದೆ. ಈ ಬಗ್ಗೆ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ಹಾಗೂ ಆಧ್ಯಾತ್ಮಿಕ ಕೇಂದ್ರ ಪಂಚಮುಖಿ ಆಂಜನೇಯ ಸಾನ್ನಿಧ್ಯ. ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಬ್ರಹ್ಮ ಕಲಶೋತ್ಸವ ನಡೆಯಲಿದೆ. ಬ್ರಹ್ಮ ಕಲಶೋತ್ಸವದ ಜೊತೆಗೆ ರಾಮತಾರಕ ಜಪಯಾಗ ಮಾಡುವ ಯೋಜನೆಯನ್ನ ಸಮಿತಿ ಮಾಡಿಕೊಂಡಿದೆ. ಅಯೋಧ್ಯೆಯ ಶ್ರೀರಾಮಚಂದ್ರನ ದಿವ್ಯ ಸಾನ್ನಿಧ್ಯದಿಂದ ಜ್ಯೋತಿ, ಮೃತ್ತಿಕೆ, ಗಂಗಾಜಲ ತಂದು ಇಲ್ಲಿನ ಪ್ರತಿ ಮನೆಗೂ ತಲುಪಿಸುವ ಕಾರ್ಯ ನಡೆಯಲಿದೆ. ಆಯಾ ಸಮಿತಿಗಳನ್ನ ರಚಿಸಲಾಗಿದ್ದು ಜವಾಬ್ದಾರಿಯುತವಾಗಿ ಸಮಿತಿ ತನ್ನ ಕಾರ್ಯವನ್ನ ಮಾಡಲಿದೆ ಎಂದರು. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಒಂದು ಪ್ರವಾಸಿ ಕೇಂದ್ರ ಮತ್ತು ಆಧ್ಯಾತ್ಮಿಕ ಕೇಂದ್ರ ಇದು ಪಂಚಮುಖಿ ಆಂಜನೇಯ ಸಾನ್ನಿಧ್ಯ. ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಪಂಚಮುಖಿ ಏಕವಿಗ್ರಹ ಇರತಕ್ಕಂಥದ್ದು ಇಲ್ಲಿ ಮಾತ್ರ. ಎರಡನೇದು, ದೇಶದಲ್ಲೇ ಮೊದಲ ಭಾರತ ಮಾತೆಯ ಮಂದಿರ ಇರತಕ್ಕಂಥದ್ದು ಇಲ್ಲಿ. ಹಾಗಾಗಿ ಇಲ್ಲಿ ಬಂದು ಜನ ಏನು ಪ್ರಾರ್ಥನೆ ಮಾಡ್ತಾರೆ ಅದೆಲ್ಲ ಆಗಿದೆ ಕಾರಣಿಕವಾಗಿ ಅಂತ ಹೇಳುವಂಥದ್ದು ನಮ್ಮ ನಂಬಿಕೆ. ಹಾಗೆ ಇಂಥ ಸಾನ್ನಿಧ್ಯದಲ್ಲಿ 12 ವರ್ಷಕ್ಕೊಂದ್ಸರಿ ಆಗಮಶಾಸ್ತ್ರೋಕ್ತವಾಗಿ ಬ್ರಹ್ಮಕಲಶ ನಡಿಬೇಕಾಗಿರ್ತಕ್ಕಂಥದ್ದು ಈ ಊರಿನ ಪದ್ಧತಿ. ಕರಾವಳಿ ಜಿಲ್ಲೆಗಳಲ್ಲಿದೆ. ಅದರ ಪ್ರಕಾರ ಏಪ್ರಿಲ್ನಲ್ಲಿ ಬ್ರಹ್ಮಕಲಶ ನಿಶ್ಚಯ ಆಗಿದೆ. ಬ್ರಹ್ಮಕಲಶ ಆದಾಗ ಗ್ರಾಮಗಳಿಗೆ ಏನಾದರೂ ದೇಶಕ್ಕೆ ಒಳಿತ ಆಗಬೇಕು ಅನ್ನೋ ಕಲ್ಪನೆಯಿಂದ ರಾಮತಾರಕ ಜಪಯಾಗವನ್ನು ಮಾಡುವಂಥ ಸಂಕಲ್ಪವನ್ನು ಈ ಕಮಿಟಿ ಮಾಡಿದೆ. ಹಾಗಾಗಿ ರಾಮತಾರಕ ಜಪಯಾಗ ಮಾಡಬೇಕಾದ್ರೆ ಪ್ರತಿ ಮನೆಗಳಿಗೆ ಜಪ ಕೊಡಬೇಕು, ಸಂಸ್ಕಾರಗಳನ್ನು ಬಿತ್ತಬೇಕು, ಮನೆಗಳಲ್ಲಿ ಭಜನಾದಿ ಕಾರ್ಯಗಳು ನಿರಂತರ ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪರಿಕಲ್ಪನೆ ಅಡಿಯಲ್ಲಿ ಮನೆಗಳಿಗೆ ಜಪ, ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಆ ದಿವ್ಯ ಸಾನ್ನಿಧ್ಯದ ಜ್ಯೋತಿಯನ್ನು ತಂದು ಇಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೆ, ಅಯೋಧ್ಯೆಗೆ ಹೋಗ್ಲಿಕ್ಕೆ ಆಗದವರಿಗೆ ಅಲ್ಲಿಂದ ರಾಮ ಬರೋ ಹಾಗೆ ಜ್ಯೋತಿ ಮನೆಗಳಿಗೆ ತಲುಪಿಸು, ಅಲ್ಲಿಂದ ಮೃತ್ತಿಗೆ ತರತಕ್ಕಂಥದ್ದು, ಗಂಗಾಜಲವನ್ನು ಮನೆಗಳಿಗೆ ವಿತರಣೆ ಮಾಡ್ತಕ್ಕಂಥ, ಹೀಗೆ ದೊಡ್ಡದಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಅಡಿಯಲ್ಲಿ ಬ್ರಹ್ಮಕಲಶ ಜೊತೆ ಅದನ್ನು ಜೋಡಿಸಿದೆ. ಹೇಳಿದ್ರೆ ಕೇವಲ ಬ್ರಹ್ಮಕಲಶ ಆಯಿತು, ಉತ್ಸವ ಆಯಿತು, ಸಮಾಜಕ್ಕೆ ಏನು ಅನ್ನುವಂಥ ಪೂರಕವಾಗಿರ್ತಕ್ಕಂಥ ಪರಿಕಲ್ಪನೆಗೆ ಇದನ್ನು ಜೋಡಿಸಿದೆ. ಅದರ ಜೊತೆಯಲ್ಲಿ ಜನ ಏನಾದರೂ ತ್ಯಾಗ ಮಾಡಬೇಕು ದೇವರಿಗೆ. ಅದಕ್ಕೆ ಒಂದು ಮನೆಯಿಂದ ಕನಿಷ್ಠ 2 ತೆಂಗಿನಕಾಯಿ ಕೊಡಬೇಕು, ನಾರಿಕೇಳ ಮಹಾಯಜ್ಞ ಅಂತ ಹೇಳುವಂಥದ್ದನ್ನು ಸಮರ್ಪಣೆ ಅನ್ನತಕ್ಕಂಥ ಒಂದು ಕಲ್ಪನೆ ಅಡಿಯಲ್ಲಿ ಇದನ್ನು ಇಟ್ಟಿದ್ದೀವಿ. ಒಂದು ಸಾಮರಸ್ಯದ ಸಂಕೇತವಾಗಿ ಎಲ್ಲ ಜಾತಿ, ಮತ, ಪಂಥ, ಅಸ್ಪೃಶ್ಯತೆ ನಿವಾರಣೆ ಇದೆಲ್ಲ ಪರಿಕಲ್ಪನೆ ಅಡಿಯಲ್ಲಿ ಒಂದು ಸಮಿತಿಗಳ ರಚನೆ ಮಾಡಿದ್ದೀವಿ. ಇವತ್ತು ಬ್ರಹ್ಮಕಲಶ ಸಮಿತಿ, ಸ್ವಾಗತ ಸಮಿತಿ, ಜಪ ಸಮಿತಿ ಎಲ್ಲ ಸಮಿತಿಗಳ ಕಾರ್ಯಗಳಾಗಿದ್ದಾವೆ. ಇನ್ನೊಂದಷ್ಟು ಜೀರ್ಣೋದ್ಧಾರ ಕಾರ್ಯಗಳು ನಡೀತದೆ. ಆ ಎಲ್ಲ ಕಾರ್ಯಗಳನ್ನು ಇಟ್ಕೊಂಡು ಮುಂದಕ್ಕೆ ಈ ಯಾಗವನ್ನು ಹೇಗೆ ಮಾಡಬೇಕು, ಜ್ಯೋತಿ ಯಾತ್ರೆಯನ್ನು ಹೇಗೆ ಮಾಡಬೇಕು, ಬ್ರಹ್ಮಕಲಶವನ್ನು ಹೇಗೆ ಮಾಡಬೇಕು, ಈ ಸಮಿತಿಗಳು ಯೋಚನೆ ಮಾಡ್ತವೆ. ಇವತ್ತಿಂದ ಸಮಿತಿಗಳ ಕಾರ್ಯ ಪ್ರಾರಂಭ ಆಗ್ತದೆ. ಸರಿ, ಉಳಿದ ಕಡೆ ಬ್ರಹ್ಮಕಲಶೋತ್ಸವ ತುಂಬ ದೇವಸ್ಥಾನಗಳಲ್ಲಿ ಆಗ್ತದೆ, ಆದರೆ ಇಲ್ಲೊಂದು ವಿಭಿನ್ನವಾಗಿ ನಡೆಸಬೇಕೆನ್ನುವಂಥ ಒಂದು ಪರಿಕಲ್ಪನೆ, ಇದು ಯಾಕಾಗಿ ಬಂತು ಅಂತ ನೋಡಿ. ನಮ್ಮ ಉದ್ದೇಶ ಇರತಕ್ಕಂಥದ್ದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ನಂಬಿಕೆ. ನಮ್ಮಲ್ಲೆಲ್ಲ ಇರತಕ್ಕಂಥದ್ದು ವೈಸುದೈವ ಕುಟುಂಬಕಂ ಮತ್ತು ಜಗತ್ತೇ ಲೋಕ ಕಲ್ಯಾಣ ಆಗಲಿ ಅಂತ ಹೇಳ್ತಕ್ಕಂಥ ಪ್ರಾರ್ಥನೆ ಇರತಕ್ಕಂಥದ್ದು. ಹಾಗೆ ಒಂದು ಬ್ರಹ್ಮಕಲಶಗಳದು ಆ ದೇವಸ್ಥಾನ ಆ ಗ್ರಾಮಕ್ಕೆ ಮಾತ್ರ ಸೀಮಿತ ಆಗದೆ ಇಡೀ ದೇಶಕ್ಕೆ ಒಳಿತಾಗಬೇಕು. ಇವತ್ತು ಪ್ರಕೃತಿ ಬಕುಳದ ಸಮ ಇದಕ್ಕೊಂದು ಒಳ್ಳೆಯ ಸಂದೇಶಗಳು ಹೋಗಬೇಕು ಮತ್ತು ಸಾಮರಸ್ಯದ ಸಂಕೇತಗಳಾಗಬೇಕು. ಇವತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ಸಾಮರಸ್ಯದ ಕೊರತೆಗಳಾಗ್ತವೆ. ಈ ಬ್ರಹ್ಮಕಲಶದ ನಿಮಿತ್ತ ಅದು ಒಂದು ಆಗಬೇಕು. ಹಾಗೆ ಒಂದು ಸಂದೇಶ ಹೋಗಬೇಕು. ಕೇವಲ ಬ್ರಹ್ಮಕಲಶ ಮಾತ್ರ ಅಲ್ಲ, ಇದೊಂದು ಅಂಥ ಕ್ಷೇತ್ರ ಸಾನ್ನಿಧ್ಯ. ಇದು ಈ ಸಾನ್ನಿಧ್ಯದಿಂದ ಅಂಥ ಒಂದು ಒಳ್ಳೆಯ ಸಂದೇಶಗಳು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪರಿಕಲ್ಪನೆಗಳನ್ನು ಇಟ್ಟಿದ್ದೇವೆ. ಓಕೆ ಸರ್, ನಳಿನ್ ಕುಮಾರ್ ಕಟೀಲ್ ಅವರು ರಾಜಕೀಯದಲ್ಲಿ ತುಂಬ ಹೆಸರು ಮಾಡಿದವರು, ಅದರ ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲೂ ಅನೇಕ ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸಿದಂಥ ಒಂದು ಕಾರ್ಯವನ್ನು ಮಾಡಿದವರು. ಬಹುಶಃ ಇವತ್ತು ಹನುಮಗಿರಿಯ ಈ ಒಂದು ಸೌಭಾಗ್ಯ ಹೇಗೆ ದೊರೆಯಿತು ಮತ್ತು ನಿಮ್ಮ ಆಲೋಚನೆ ಹೇಗಿದೆ ಅಂತ ನೋಡಿ. ಈಗಾಗಲೇ ಅವ್ರು ನಾನು ಕರೆದ್ರು. ಇಲ್ಲಿ ಟ್ರಸ್ಟ್ಗಳು ನಮ್ಮ ಅಚ್ಯುತ್ ಮಡಿತಾರ್ ಇರ್ಬೋದು, ನಟರಾಜ್ ಇರ್ಬೋದು, ತಂತ್ರಿಗಳು
ಬಂದು ಇಲ್ಲಿ ಮಾಡಬೇಕು ಅಂತ ಹೇಳಿದ್ರು. ನಾನು ಭಾಳ ಈಗ ರಾಜಕೀಯ ಕ್ಷೇತ್ರದಲ್ಲಿರೋದ್ರಿಂದ ಧಾರ್ಮಿಕ ಸ್ವಲ್ಪ ಕಡಿಮೆ ಆಗಿರೋದನ್ನು ಸ್ವಲ್ಪ ಹಿಂದೇಟು ಹಾಕಿದೆ. ಯಾಕಂದರೆ ಇದೊಂದು ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರ, ಭಾಳ ಯಶಸ್ವಿ ಆಗಬೇಕು, ನಾವು ಸಮಯ ಕೊಡಬೇಕು, ಅಷ್ಟು ಇದಿದೆ. ಅದಕ್ಕೋಸ್ಕರ ಕಷ್ಟ ಅಂತ ಅನ್ನಿಸಿದ್ರು ಅವರೆಲ್ಲರ ಪ್ರೀತಿಗೋಸ್ಕರ, ಮತ್ತು ಇದೊಂದು ನಮಗೆ ಸೌಭಾಗ್ಯ, ಭಗವಂತ ಅವರ ಮುಖಾಂತರವಾಗಿ ನಮಗೆ ಕರುಣಿಸಿದ್ದಾನೆ ಅಂತ ಹೇಳಿ ನಾವು ಒಪ್ಕೊಂಡಿದ್ದೇನೆ. ಇಡೀ ಟೀಮ್ ಒಂದಾಗಿ ಕೆಲಸ ಮಾಡೋದ್ರಿಂದ ಯಶಸ್ವಿ ಆಗುತ್ತೆ. ಯಾಕಂದರೆ ಇಲ್ಲಿ ಒಳ್ಳೆಯ ಟೀಮ್ ಇದೆ. ಒಂದು ನಾವಿಲ್ಲಾದರೂ ನಡೀತದೆ, ಚೆನ್ನಾಗಿ ಮಾಡ್ತಾರೆ, ತುಂಬ ಕಾರ್ಯಕ್ರಮ ಮಾಡಿದ್ದಾರೆ. ನಮಗೆ ಇದರಲ್ಲಿ ಜೋಡಣೆ ಆಗಲಿಕ್ಕೆ ಒಂದು ಅವಕಾಶ ಅಷ್ಟೇ. ಸರ್, ಇನ್ನೊಂದು ಇಲ್ಲಿ ವಿಶೇಷತೆ ನಾವು ಕಂಡಿರುವಂಥ ಇವತ್ತು ಸಮಿತಿ ರಚನೆ ಆಗಿದೆ. ಅದರಲ್ಲಿ ಬಹಳ ವಿಶೇಷವಾಗಿ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಓರ್ವ ದೈವ ನರ್ತಕ ರವೀಶ್ ಪಡುಮಲೆ ಅವರನ್ನು ಆಯ್ಕೆ ಮಾಡಿದ್ದೀರಿ. ಸೊ ಇದರ ಹಿಂದಿನ ಉದ್ದೇಶ ನೋಡಿ, ಅದನ್ನೇ ಹೇಳಿದೆ, ನಮ್ಮಲ್ಲಿ ಅಸ್ಪೃಶ್ಯತೆ ಸಮಸ್ಯೆಗಳು ಸಾಮಾಜಿಕವಾಗಿರ್ತಕ್ಕಂಥದ್ದು ಇತ್ತು. ರಾಮನಿಗಿದು ಯಾವುದಿಲ್ಲ. ನಮ್ಮ ಕಲ್ಪನೆ ಯಾವುದೋ ಒಂದು ಸಮಾಜಕ್ಕೆ ಸಂದೇಶಗಳು ಹೋಗಬೇಕು. ಬ್ರಹ್ಮಕಲಶ ಮಾತ್ರ ಆದರೆ ಸಾಲದು. ಅದಕ್ಕೆ ಹೇಳಿದೆ, ತ್ಯಾಗ ಯಾಗ ಇದರ ಹಿಂದೆ ಒಂದು ಕಲ್ಪನೆ, ಅದು ಸಮಾಜಕ್ಕೆ. ಜ್ಯೋತಿ ಅದು ಸಮಾಜವನ್ನು ಒಟ್ಟುಗೂಡಿ ಸೇರಿಸಲಿಕ್ಕೆ. ಅದರ ಜೊತೆಗೆ ಇನ್ನೊಂದು ಸಂದೇಶ ಹೇಳಿದ್ರೆ, ಇದರ ಪ್ರಮುಖವಾಗಿರ್ತಕ್ಕಂಥ ಸಮಿತಿ ನಮ್ಮ ಸ್ವಾಗತ ಸಮಿತಿ. ಅದರ ಅಧ್ಯಕ್ಷರಾಗಿ ನಮ್ಮಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ನಿವಾರಣೆ ಆಗಬೇಕು, ಕಟ್ಟಕಡೆಯ ಸಮಾಜಕ್ಕೂ ನ್ಯಾಯ ಸಿಗಬೇಕು, ಮತ್ತು ಆ ಸಮಾಜದ ಎಲ್ಲ ಸಾಮಾಜಿಕ ನ್ಯಾಯ ಇರಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಇವತ್ತು ಪಡುಮಲೆ ರವೀಶ್ ಅವರನ್ನು ತೊಗೊಂಡಿದ್ದೇವೆ. ಅವರು ಅದ್ಭುತವಾಗಿರ್ತಕ್ಕಂಥ ಒಬ್ಬ ಚಿಂತಕ, ದೈವನ ಅರ್ಥಕ ಆದರೂ ಒಬ್ಬ PhD ಪಡೆದಿರತಕ್ಕಂಥ ಒಬ್ಬ ಅಧ್ಯಯನಶೀಲ ಒಬ್ಬ ವ್ಯಕ್ತಿ. ಅವರ ಅಧ್ಯಯನ, ಅವರ ಜ್ಞಾನ, ಇದಕ್ಕೆ ಇರತಕ್ಕಂಥ ಇದೇ ಬೇರೆ, ಆ ಗೌರವ ಬೇರೆ. ಆ ಎಲ್ಲ ಗೌರವಗಳನ್ನು ಸಲ್ಲಿಸಿಕೊಂಡು ಎಲ್ಲ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಟ್ರಸ್ಟಿ ಅವರು ಯೋಚನೆ ಮಾಡಿ ಕೊಟ್ಟಿರತಕ್ಕಂಥ ಹೆಸರು ಬಹಳ ಒಳ್ಳೆಯದಿದೆ. ವಿಶೇಷ ಆಹ್ವಾನಿತರಾಗಿ ಈ ಕಾರ್ಯಕ್ರಮದಲ್ಲಿ ಯಾರು ಭಾಗವಹಿಸ್ತಾರೆ ಸರ್? ನೋಡಬೇಕು, ನಾವು ಜಿಲ್ಲೆಯ ಎಲ್ಲ ಮಂತ್ರಿಗಳು, MLAಗಳು ಎಲ್ಲರನ್ನು ಕರಿತೀವಿ, ರಾಜಕೀಯ ನಟರನ್ನೆಲ್ಲ ಕರಿತೀವಿ. ಬಂದು ದರ್ಶನ ಅವರು ವಿಶೇಷತೆ. ಆದರೆ ಧಾರ್ಮಿಕ ಸಭೆಗಳು ಯಾವುದೂ ಇರುವುದಿಲ್ಲ. ಪ್ರಧಾನಮಂತ್ರಿಯವರನ್ನು ಏನಾದರೂ ಆಹ್ವಾನಿಸುವ ನಿರೀಕ್ಷೆ? ನೋಡಬೇಕು, ಇನ್ನು ಸಮಿತಿಗಳು ಚರ್ಚೆ ಮಾಡಿಕೊಂಡು ಯೋಚನೆ ಮಾಡ್ತದೆ. ಆ ಸಮಿತಿಯ ನಿರ್ಧಾರದ ಪ್ರಕಾರ ನಾವು ಹೇಳಿದ್ರೆ ನಮ್ಮ ತೀರ್ಮಾನ ಅಂತಿಮಲ್ಲ, ಸಮಿತಿಯ ತೀರ್ಮಾನಗಳು ಅಂತಿಮ. ಅವ್ರು ಕೊಟ್ಟಿರುವ ಸಲಹೆಗಳನ್ನು ತಗೊಂಡು ಯೋಚನೆ ಮಾಡ್ತೀವಿ. ಶ್ರೀ ಕ್ಷೇತ್ರ ಹನುಮಗಿರಿಯ ಆಡಳಿತ ಧರ್ಮದರ್ಶಿ ನನ್ಯ ಅಚ್ಯುತ ಮೂಡತಾಯರು ಮಾತನಾಡಿ, 2026 ಏಪ್ರಿಲ್ 9ರಿಂದ ಏಪ್ರಿಲ್ 12ರವರೆಗೆ ಬ್ರಹ್ಮಕಲಶೋತ್ಸವ ನಡೆಯಲಿದೆ. ಪೂರ್ವಭಾವಿಯಾಗಿ ಸಮಾಲೋಚನಾ ಸಭೆ ಮತ್ತು ವಿವಿಧ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಬ್ರಹ್ಮಕಲಶೋತ್ಸವದ ಪುಣ್ಯ ಸಂದರ್ಭದಲ್ಲಿ ವಿಶೇಷವಾಗಿ ರಾಮ ಹಾಗೂ ಹನುಮಂತನಿಗೆ ಭಕ್ತಾದಿಗಳಿಂದ ಲಕ್ಷೋತ್ತರ ನಾರಿಕೇಳ ಸಮರ್ಪಣೆ, ರಾಮತಾರಕ ಜಪಯಜ್ಞ, ರಾಮ ಮಂದಿರದಿಂದ ಜ್ಯೋತಿ ತಂದು ಯಜ್ಞ ಸಂಪನ್ನ ಮಾಡುವ ಚಿಂತನೆ ಮಾಡಲಾಗಿದೆ ಎಂದು ಸಮಿತಿ ರಚನೆಯ ಬಗ್ಗೆ ಮಾಹಿತಿಯನ್ನ ನೀಡಿದರು. ಶ್ರೀಕೃಷ್ಣ ಹನುಮಗಿರಿಯಲ್ಲಿ ವಿಶೇಷವಾಗಿ ಏಪ್ರಿಲ್ ತಿಂಗಳಿನಲ್ಲಿ 2026 ಏಪ್ರಿಲ್ 9, 10, 11, 12 ಈ 4 ದಿವಸಗಳೆಲ್ಲ ವಿಶೇಷ ಬ್ರಹ್ಮಕಲಶವನ್ನು ಕೋದಂಡರಾಮದೇವರಿಗೆ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿಗೆ ನಡೀಲಿಕ್ಕಿದೆ. ಇದೇ ಸಂದರ್ಭದಲ್ಲಿ ಕೋಟಿ ರಾಮ ತಾರಕ ಜಪಯಜ್ಞ ಹೋಮ ಕೂಡ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿದ್ದೇವೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ರಾಮನಿಗೆ ಮತ್ತು ಹನುಮಂತನಿಗೆ ಒಂದೊಂದು ಭಕ್ತಾದಿಗಳಿಂದ ಲಕ್ಷೋತ್ತರ ನಾಳಿಕೇರ ಸಮರ್ಪಣೆ, ತೆಂಗಿನಕಾಯಿಯನ್ನು ಸಮರ್ಪಣೆ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ದೆ. ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಈ ಭಾಗದ 3 ಬಾರಿ ಸಂಸದರಾಗಿ ಮತ್ತು ಅನೇಕ ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವವನ್ನು ಅತ್ಯಂತ ಯಶಸ್ವಿ ಮಾಡಿ ಜೀರ್ಣೋದ್ಧಾರಗಳನ್ನು ಮಾಡಿದಂಥ ವ್ಯಕ್ತಿಯನ್ನು ಇವತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ವಿಶೇಷವಾಗಿ ಈ ಭಾಗದ ಎಲ್ಲ ಜನರಿಗೆ ಗೊತ್ತುಂಟು, ಅವರು ರಾಜಕೀಯವಾಗಿ ಸಂಸದನಾಗಿ ಮಾಡಿದ ಕೆಲಸವನ್ನು ಗಮನಿಸಿದ್ದಾರೆ. ವಿಶೇಷವಾಗಿ ಅದನ್ನೂ ಮುಖ್ಯವಾಗಿ ಅವರು ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಇರ್ಬೋದು, ಅದೇ ರೀತಿಯಲ್ಲಿ ಕಟೀಲ್ನ ಬ್ರಹ್ಮಕಲಶೋತ್ಸವ ಇರ್ಬೋದು. ಈ ರೀತಿ ತುಂಬ ಬ್ರಹ್ಮಕಲಶೋತ್ಸವಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿ, ವಿಶೇಷವಾಗಿ ಪುತ್ತೂರಿನ ಒಂದು ಮಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಅತ್ಯಂತ ಅಭೂತಪೂರ್ವವಾಗಿ ಯಶಸ್ವಿ ಮಾಡಲಿಕ್ಕೆ ನಳಿನ್ ಕುಮಾರ್ ಕಟೀಲ್ರ ಒಂದು ಶ್ರಮ ದೊಡ್ಡದಿದೆ. ಅದೇ ಹಿನ್ನೆಲೆಯಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಇಡೀ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳುವ ನೆಲೆಯಲ್ಲಿ ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ದೇವೆ. ಅದಕ್ಕೆ ತುಂಬ ಜನ ಬೇರೆ ಬೇರೆ ಗಣ್ಯರನ್ನು, ಸಮಿತಿಗಳ ಸದಸ್ಯರನ್ನು ಸೇರಿಸಿಕೊಂಡು ವಿಶೇಷವಾಗಿ ಈ ಭಾಗದ ಗ್ರಾಮದ ಎಲ್ಲ ಭಕ್ತಾದಿಗಳನ್ನು ಸೇರಿಸಿಕೊಂಡು ಸಮಿತಿಗಳನ್ನು ರಚನೆ ಮಾಡಿಕೊಂಡು ಅತ್ಯಂತ ಅದ್ಧೂರಿಯ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳುವ ನಮ್ಮೆಲ್ಲ ಕಲ್ಪನೆ ಇದೆ. ಅದೇ ರೀತಿಯಲ್ಲಿ ಈ ಹಿಂದೆ ಪಂಚಮುಖಿ ಆಂಜನೇಯ ದೇವರ ಪ್ರತಿಷ್ಠೆಯ ನಂತರ ಈ ಭಾಗದಲ್ಲಿ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಮ್ಮ ಅಲ್ಲಿ ನಡೆದಿದೆ. ಅದಕ್ಕೆ ಊರಿನ ಪರವೂರಿನ ಎಲ್ಲರ ಭಕ್ತಾದಿಗಳ ಸಹಕಾರ ಕೂಡ ಸಿಕ್ಕಿದೆ. ಅದೇ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಒಂದು ಎಲ್ಲರ ಸಹಾಯವನ್ನು ಅಪೇಕ್ಷೆ ಮಾಡಿಕೊಂಡು ಇವತ್ತು ಸ್ವಾಗತ ಸಮಿತಿ ಇರ್ಬೋದು, ಅದೇ ರೀತಿ ಬೇರೆ ಬೇರೆ ಉಪಸಮಿತಿಗಳ ರಚನೆ ಮಾಡಬೇಕಾಯಿತು. ಒಂದು 4-5 ಸಮಿತಿಗಳನ್ನು ಮಾತ್ರ ಇವತ್ತು ಘೋಷಣೆ ಮಾಡಿದ್ದೇವೆ. ಅದಕ್ಕೆ ಇನ್ನಷ್ಟು ಸದಸ್ಯರನ್ನು ಸೇರಿಸಿಕೊಂಡು ಯಾವುದೇ ವ್ಯಕ್ತಿಗಳನ್ನು ಇಲ್ಲಿ ಜೋಡಣೆ ಮಾಡಲಿಕ್ಕೆ ಯಾರನ್ನು ಬಿಡದೆ ಎಲ್ಲರನ್ನು ಸರ್ವವ್ಯಾಪಿ ಮತ್ತು ಸರ್ವಸ್ಪರ್ಶಿ
ಆ ರೀತಿ ಮಾಡಬೇಕು ಅಂತ ಹೇಳುವಂಥ ಯೋಚನೆಯಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಆದ್ದರಿಂದ ಎಲ್ಲರ ಸಹಕಾರವನ್ನು, ವಿಶೇಷವಾಗಿ ನಿಮ್ಮ ಮಾಧ್ಯಮದವರನ್ನು ಕೂಡ ನಾವು ನಿಮ್ಮ ಸಹಕಾರ ಬೇಕು ಅಂತ ಹೇಳುವಂಥದ್ದು ನಾವು ವಿನಂತಿ ಮಾಡಿಕೊಳ್ತೇವೆ. ಪಂಚಮುಖಿ ಆಂಜನೇಯ ದೇವರ ಪ್ರತಿಷ್ಠೆಯ ನಂತರ ದೈವಜ್ಞರ ಚಿಂತನೆಯ ಪ್ರಕಾರವೇ ರಾಮದೇವರ ಪ್ರತಿಷ್ಠೆ ಮಾಡುವಂಥ ಸಂದರ್ಭ ಬಂತು. ಆನಂತರ ಈ ದೇಶಕ್ಕೆ ಒಂದು ಸಂದೇಶ ಮತ್ತು ಈ ಭಾಗದ ಎಲ್ಲರ ಅಪೇಕ್ಷೆಯ ರೀತಿಯಲ್ಲಿ ಭಾರತ ಮಾತೆಯ ಮಂದಿರವನ್ನು ಇಲ್ಲಿ ಮಾಡಿದ್ದೇವೆ. ಅದನ್ನು ಕೂಡ ನಮ್ಮ ಕೇಂದ್ರದ ಗೃಹ ಮಂತ್ರಿಗಳು ಬಂದು ಅದನ್ನು ಉದ್ಘಾಟನೆ ಮಾಡಿದರು. ಅದೇ ರೀತಿಯಲ್ಲಿ ಈ ಸಲದ ಬ್ರಹ್ಮಕಲಶೋತ್ಸವ ಕೂಡ ದೈವಜ್ಞರ ಚಿಂತನೆಯ ಪ್ರಕಾರ ಅವರು ಕೊಟ್ಟ ಮಾರ್ಗದರ್ಶನದ ರೀತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಅದೇ ರೀತಿಯಲ್ಲಿ ಕುಂಟಾರ ಬ್ರಹ್ಮಶ್ರೀ ರವಿಶತಂತ್ರಿಗಳು ಎಲ್ಲ ನೇತೃತ್ವವನ್ನು ವಹಿಸಿಕೊಂಡು ನಳಿನ್ ಕುಮಾರ್ ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಹಾಗೆಲ್ಲರ ಸಹಕಾರವನ್ನು ನಾವು ಯಾಚನೆ ಮಾಡ್ತಾ ಇದ್ದೇವೆ. ಸರಿ, ಜೀರ್ಣೋದ್ಧಾರ ಈ ಬ್ರಹ್ಮಕಲಶಕ್ಕೆ ಮುಂಚಿತವಾಗಿ ಏನಾದರೂ ಜೀರ್ಣೋದ್ಧಾರ ಕಾರ್ಯಗಳು ನಡೀಲಿಕ್ಕೆ ಇದೆಯಾ? ಇದು ಬ್ರಹ್ಮಕಲಶ ಮುಂಚಿತವಾಗಿ ಕ್ಷೇತ್ರದಲ್ಲಿ ದೈವಜ್ಞರ ಸೂಚನೆಯ ಪ್ರಕಾರ ಕೆಲವು ಮಾರ್ಪಾಡುಗಳನ್ನು ಮಾಡಬೇಕಾಗಿದೆ. ಆ ಒಂದು ಜೀರ್ಣೋದ್ಧಾರ ಕೆಲಸ ಕಾರ್ಯಗಳು ವಿಶೇಷವಾಗಿ ಹೊಸ ಕ್ಷೇತ್ರದ ಜೀರ್ಣೋದ್ಧಾರ ಅಂತ ಹೇಳುವಂತೆ ಇಲ್ಲ, ಆದರೆ ಜ್ಯೋತಿಷ್ಯರ ನಿರ್ದೇಶನದ ಪ್ರಕಾರದಲ್ಲಿ ಮತ್ತು ವಾಸ್ತುಶಿಲ್ಪಿಗಳನ್ನು ಅವರ ಮಾರ್ಗದರ್ಶನದ ರೀತಿಯಲ್ಲಿ ಇಲ್ಲಿ ಆಗಬೇಕಂದ ಅಗತ್ಯ ಕಾಮಗಾರಿಗಳು ತುಂಬ ಇದೆ. ಕಾಮಗಾರಿಗಳನ್ನು ಮಾಡಿಗಳು ನೋಡಲಿಕ್ಕೆ ಸಣ್ಣ ಕಾಮಗಾರಿ ಕಾಣ್ಬೋದು, ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಅತ್ಯಂತ ಅವಶ್ಯಕತೆ ಇರುವಂತಹ ಒಂದು ಕಾಮಗಾರಿಗಳು ನಡೀಲಿಕ್ಕಿದೆ. ಅದಕ್ಕೆ ಈಗಾಗಲೇ ತಜ್ಞರನ್ನು, ಶಿಲ್ಪಿಗಳನ್ನು ಸಂಪರ್ಕ ಮಾಡಿದ್ದೇವೆ. ಆ ರೀತಿ ಮತ್ತು ಮುನಿಯಂಗಳ ಕೃಷ್ಣ ಪ್ರಸಾದ್ ಮುನಿಯಂಗಳ, SM ಪ್ರಸಾದ್ ಮುನಿಯಂಗಳ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಇದಕ್ಕೆ ಬೇಕಾದಂಥ ಕೆಲಸಗಳನ್ನು ಮಾಡಿಕೊಡುವಂಥವರು. ಅವರು ವಾಸ್ತು ಶಿಲ್ಪಿ, ಅವರ ಒಂದು ನಿರ್ದೇಶನ ಪ್ರಕಾರ ಸಂಬಂಧಪಟ್ಟ ಕಾಮಗಾರಿಗೆ ಜವಾಬ್ದಾರಿ ವಹಿಸಿಕೊಟ್ಟಿದೆ. ಅದಕ್ಕೆ ವಿಶೇಷವಾಗಿ ಇವತ್ತು ಸ್ಥಳೀಯವರನ್ನೇ ಶ್ರೀರಾಮ್ ಪಕ್ಕಳ ಮತ್ತು ಸೂರ್ಯನಾರಾಯಣ ಭಟ್ರವರ ನೇತೃತ್ವದಲ್ಲಿ ಸಮಿತಿಗಳ ರಚನೆ ಮಾಡಿದೆ. ಎಲ್ಲ ಕಾಮಗಾರಿಗಳನ್ನು ಎಲ್ಲರ ಸಹಕಾರವನ್ನು ಪಡೆದುಕೊಂಡು ಅತ್ಯಂತ ಯಶಸ್ವಿಯಾಗಿ ಮಾಡ್ತೇವೆ. ಮತ್ತು ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲರ ಸಹಕಾರವನ್ನು ಮತ್ತೆ ಪುನೊಮ್ಮೆ ಯಾಚನೆ ಮಾಡ್ತೇನೆ. ಧರ್ಮಶ್ರೀ ಪ್ರತಿಷ್ಠಾನದ ಟ್ರಸ್ಟಿ ಶಿವರಾಮ್ ಅವರು ಮಾತನಾಡಿ, 2011ರಲ್ಲಿ ಪಂಚಮುಖಿ ಆಂಜನೇಯ ದೇವರ ಪ್ರತಿಷ್ಠೆ ನಡೆದು 2017ರಲ್ಲಿ ಕೋದಂಡರಾಮ ದೇವರ ಪ್ರತಿಷ್ಠೆ ನಡೆದು ಎಲ್ಲ ಭಕ್ತರ ಇಷ್ಟಾರ್ಥ ಈಡೇರಿಸುತ್ತಾ ಪುಣ್ಯ ಕ್ಷೇತ್ರವಾಗಿ ಮೂಡಿ ಬಂದಿದೆ ಎಂದು ಬ್ರಹ್ಮಕಲಶೋತ್ಸವ ತಯಾರಿಯ ಬಗ್ಗೆ ಮಾತನಾಡಿದರು. ಹನುಮಗಿರಿ ಕ್ಷೇತ್ರ ಪೂಜೆಗೆ ಆರಂಭಗೊಂಡು ನಮಗೆ 14 ವರ್ಷಗಳು ಕಳೆಯಿತು. 2011ರಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆಗೊಂಡು 2017ರಲ್ಲಿ ಕೋದಂಡರಾಮನ ಪ್ರತಿಷ್ಠಾಪನೆಗೊಂಡು ಎಲ್ಲ ಭಕ್ತರಿಗೆ ದರ್ಶನಕ್ಕೆ ಮತ್ತು ಅವರ ಮನಸ್ಸಿನ ಅಭೀಷ್ಟವನ್ನು ಪೂರೈಸಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಕ್ಷೇತ್ರವಾಗಿ ಮೂಡಿ ಬಂದಿದೆ. ಈಗ 14 ವರ್ಷಗಳ ನಂತರ ದೈವಜ್ಞ ಚಿಂತನೆಯ ಪ್ರಕಾರ ನಾವು ಕೋದಂಡರಾಮ ಮತ್ತು ಆಂಜನೇಯ ಕ್ಷೇತ್ರದಲ್ಲಿ 2 ಕ್ಷೇತ್ರಗಳಲ್ಲಿ ಏಕಕಾಲದಲ್ಲಿ ಬ್ರಹ್ಮಕಲಶವನ್ನು ಎಲ್ಲ ಜನರ ಸಹಕಾರದೊಂದಿಗೆ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನಕ್ಕೆ ಬಂದಿದ್ದೇವೆ. ಆ ಬಗ್ಗೆ ನಮ್ಮ ಈ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರಾಗಿ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ 10 ಹಲವು ಕಾರ್ಯಕ್ರಮವನ್ನು ಅಲ್ಲಿ ತೊಡಗಿಸಿಕೊಂಡು ವಿಶೇಷ ಅನುಭವವನ್ನು ಹೊಂದಿರುವಂತಹ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಈ ಬ್ರಹ್ಮಕಲಶೋತ್ಸವ ಇಲ್ಲಿ ಅದ್ಧೂರಿಯಾಗಿ ನಡೆಯಲಿಕ್ಕೆ ತಯಾರಿ ಆಗ್ತಾಯಿದೆ. ವಿಶೇಷವಾಗಿ ನಮ್ಮಲ್ಲಿ ಇವತ್ತು ನಾವು ರಚನೆ ಮಾಡಿದಂತಹ ಸ್ವಾಗತ ಸಮಿತಿ ನಮ್ಮ ಆತ್ಮೀಯರು, ಈ ಭಾಗದ ಒಂದು ಒಳ್ಳೆಯ ಕಾರ್ಯಕರ್ತ ರವೀಶ್ ಪಡುಮಲೆ ಅವರನ್ನು ಇವತ್ತು ಸ್ವಾಗತ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿಕೊಂಡಿದ್ದೇವೆ. ವೃತ್ತಿಯಲ್ಲಿ ಇಂಜಿನಿಯರ್ ಆಗಿ ವಿಶೇಷವಾಗಿ ತಮ್ಮ ಕುಲವೃತ್ತಿಯನ್ನು ಮಾಡಿಕೊಂಡು ದೈವ ನರ್ತಕರಾಗಿ ಈ ದೇವರ ಸೇವೆಯನ್ನು ಮಾಡ್ತಾ ಇರುವಂತಹ ಶ್ರೀಯುತ ರವೀಶ್ ಪಡುಮಲೆ ಅವರನ್ನು ಇವತ್ತು ನಾವು ಸ್ವಾಗತ ಸಮಿತಿ ಅಧ್ಯಕ್ಷರನ್ನಾಗಿ ನಾವು ನೇಮಿಸಿಕೊಂಡಿದ್ದೇವೆ. ಎಲ್ಲರ ಅಪೇಕ್ಷೆ ಇದಾಗಿದೆ. ಎಲ್ಲರನ್ನ ಒಟ್ಟು ಸೇರಿಸುವಂಥದ್ದೇ ನಮ್ಮ ಅಪೇಕ್ಷೆ. ಎಲ್ಲರೂ ಇಲ್ಲಿ ಯಾವುದೇ ಮೇಲು ಕೀಳು, ನಮ್ಮ ಇವತ್ತಿಂದಲ್ಲ ಆರಂಭದಲ್ಲೂ ನಮ್ಮಲ್ಲಿ ಯಾವುದೇ ಮೇಲು ಕೀಳು ಅಥವಾ ಯಾವುದೇ ಭಾವನೆಗಳಿಲ್ಲ. ಎಲ್ಲರೂ ತಟ್ಟೆ ತಗೊಂಡು ಎಲ್ಲರೂ ಊಟ ಮಾಡುವಂಥ ಬಡಿಸುವಂಥ ವ್ಯವಸ್ಥೆಗಳು ಇಲ್ಲ ನಮ್ಮಲ್ಲಿ. ಬಡಿಸಿ ಊಟ ಮಾಡೋದು ಬರೀ ಪೌರೋಹಿತ್ಯವರಿಗೆ ಒಂದಷ್ಟು ಅನ್ನ ಸಂತರ್ಪಣೆ ಯಾರಿಗೆ ಮಾಡಬೇಕು ಅಷ್ಟನ್ನು ಮಾತ್ರ ಮಾಡ್ತೇವೆ, ಬಿಟ್ಟರೆ ಬಾಕಿ ಎಲ್ಲರೂ ನಾವೆಲ್ಲ ತಗೊಂಡು ನಾವೇ ಊಟ ಮಾಡುವಂಥದ್ದು. ಇಲ್ಲಿ ಯಾರು ಇದು ಮಾಡುವಂಥ ವ್ಯವಸ್ಥೆಗಳಿಲ್ಲ. ಆದ್ದರಿಂದ ಎಲ್ಲರೂ ಒಂದೇ, ಎಲ್ಲರೂ ಆ ಭಾವನೆಯಿಂದ ಇಲ್ಲಿ ಜೋಡಿಸಿಕೊಳ್ಬೇಕು ನಮ್ಮನ್ನು ನಾವು. ಯಾವುದೇ ಮೇಲು ಕೀಳು ಎಲ್ಲ ಭಾವನೆ ಇಲ್ಲದೆ ನಾವೆಲ್ಲ ಒಂದು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಾವೆಲ್ಲರ ಸಹಕಾರ ಕೊಡುವ ಅಂತ ಹೇಳುವಂಥ ಭಾವನೆಯಿಂದ ಎಲ್ಲರ ಸಹಕಾರವನ್ನು ಯಾಚಿಸ್ತೇನೆ. ಈ ಕಾರ್ಯಕ್ರಮ ಯಶಸ್ಸಿಗೆ ನಿಮ್ಮೆಲ್ಲರ ಸಹಕಾರ ಮತ್ತೊಮ್ಮೆ ಯಾಚಿಸ್ತಾ ಕಾರ್ಯಕ್ರಮ ಯಶಸ್ಸಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಇವತ್ತು ಹನುಮಗಿರಿ ಅನ್ನುವಂಥ ಒಂದು ಕ್ಷೇತ್ರ ಏನಿದೆ ಅದು ದೇಶದಾದ್ಯಂತಹ ಹೆಸರುವಾಸಿಯಾಗಿದೆ.
ಬಹಳಷ್ಟು ವರ್ಷಗಳ ಅಂದರೆ ಕಳೆದ 14 ವರ್ಷಗಳ ಹಿಂದೆ ಈ ಕ್ಷೇತ್ರವನ್ನು ನಿರ್ಮಾಣ ಆಗಿತ್ತು. ಅದಕ್ಕಿಂತ ಮೊದಲೇ ಇಲ್ಲಿ ಶಕ್ತಿ ನೆಲೆ ನಿಂತಿದ್ರು ಅಂತೇಳಿ ನಾವೆಲ್ಲ ನಂಬಿಕೊಂಡು ಬಂದವರು. ಹಿಂದೂ ಸಮಾಜದ ವ್ಯಕ್ತಿಯಾಗಿದ್ದುಕೊಂಡು ಒಬ್ಬ ತುಳುನಾಡಿನ ದೈವ ನರ್ತನ ಸಮುದಾಯದಲ್ಲಿ ಹುಟ್ಟಿದ ನನ್ನನ್ನು ಸ್ವಾಗತ ಸಮಿತಿಗೆ ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ಈ ಭಾಗದ ಎಲ್ಲ ಹಿರಿಯರು ಜೊತೆಯಾಗಿದ್ದುಕೊಂಡು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾನು ಶಿರಸ ನಮಿಸಿ ಅವರಿಗೆ ಮೊದಲನೇದಾಗಿ ನಾನು ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ರಾಮದೇವರ ಸೇವೆ, ಭಾರತಾಂಬೆಯ ಸೇವೆ, ಹನುಮಂತನ ಸೇವೆ ಮಾಡಲಿಕ್ಕೆ ಸಿಕ್ಕಿರುವಂಥ ಒಂದು ಭಾಗ್ಯ. ಈ ಸಂದರ್ಭದಲ್ಲಿ ನನಗೆ ರಾಮಸೇತು ಸಂದರ್ಭದಲ್ಲಿ ಅಳಿಲು ಕೂಡ ತನ್ನ ಸೇವೆಯನ್ನು ಮಾಡಿತ್ತಂತೆ ರಾಮಸೇತು ಕಟ್ಟುವಾಗ. ಹಾಗೆ ಇಲ್ಲಿ ಕೂಡ ನನಗೂ ಒಂದು ಸೇವೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ನಾನು ಅಧ್ಯಕ್ಷ ಅಂತ ನನಗೇನು ಇದಿಲ್ಲ. ನಾನು ಒಬ್ಬ ಸೇವಾ ಕಾರ್ಯಕರ್ತನಾಗಿದ್ದುಕೊಂಡು ರಾಮದೇವರು ಮತ್ತು ಹನುಮಂತ ಹಾಗೂ ಇಲ್ಲಿರುವಂತಹ ಶಕ್ತಿಗಳ ಸೇವೆ ಮಾಡಲಿಕ್ಕೆ ನನಗೆ ಸಿಕ್ಕಿರುವ ಭಾಗ್ಯ. ನಾನೊಬ್ಬ ಕಾರ್ಯಕರ್ತನಾಗಿ ಇಲ್ಲಿ ತನ್ನ ಚಾಕರಿ, ನಾವೇನು ದೈವದ ಕೊಡಿಯಡಿಗೆ ಹೋದಾಗ ನಾನು ದೈವ ನರ್ತನ ಮಾಡುವಂಥ ಚಾಕರಿ ಮಾಡುವವನಿದ್ದೇನೆ, ಅದೇ ರೀತಿ ಇಲ್ಲಿ ಕೂಡ ನಾನೊಬ್ಬ ಚಾಕರಿಯವನಾಗಿ ಕೆಲಸ ಮಾಡಲಿಕ್ಕೆ ನಾನು ಬಹಳ ಉತ್ಸುಕನಾಗಿದ್ದೇನೆ. ಹಾಗಾಗಿ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದಾರೆ, ಅದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ನಿಟ್ಟಿನ ಜವಾಬ್ದಾರಿಯನ್ನು ಸಮರ್ಥ ರೀತಿಯಲ್ಲಿ ವಹಿಸಿಕೊಂಡು ನಾನು ಮಾಡುವಂಥ ಚಾಕರಿಗೆ 100% ಒಂದು ನನ್ನನ್ನು ನಾನು ತೊಡಗಿಸಿಕೊಳ್ಳಬೇಕಂತ ಒಂದು ತವಕದಲ್ಲಿ ನಾನಿದ್ದೀನಿ. ಊರ ಪರವೂರಿನ ಸಕಲ ಭಕ್ತರ ಸಹಕಾರದ ಮೂಲಕ ಶ್ರೀ ಕ್ಷೇತ್ರ ಹನುಮಗಿರಿಯ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರದಲ್ಲಿ ಬ್ರಹ್ಮ ಕಲಶೋತ್ಸವ ಸಂಭ್ರಮದಿಂದ ನಡೆಯಲಿದೆ. ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಕೈಜೋಡಿಸಿದ ಭಕ್ತಾದಿಗಳು ಬ್ರಹ್ಮ ಕಲಶೋತ್ಸವದಲ್ಲಿಯೂ ಭಕ್ತಿಯಿಂದ ಕೈಜೋಡಿಸಿ ರಾಮನ ಬಂಟ ಹನುಮನ ಕೃಪೆಗೆ ಪಾತ್ರರಾಗೋಣ. ಸುನಿಲ್ ಕಾವು, ಸುದ್ದಿ ನ್ಯೂಸ್, ಈಶ್ವರಮಂಗಲ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.